ಸದಾ ಎಲೆಮರೆಯ ಕಾಯಿಯಂತೆ ಮೂಳೂರಿನ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ಕಾರ್ಯವೆಸಗುತ್ತಿದೆ. ಬಡ, ಅಶಕ್ತ ಕುಟುಂಬಗಳನ್ನ ಗುರುತಿಸಿ ಆ ಕುಟುಂಬಕ್ಕೆ ಧನ ಸಹಾಯ ನೀಡಿ ಅವರ ಕಷ್ಟದಲ್ಲಿ ನಾವೆಲ್ಲರೂ ಇದ್ದೇವೆ ಎಂದು ಅವರ ಬೆಂಬಲಕ್ಕೆ ನೀಡುವ ಸಂಘಗಳಲ್ಲಿ ಈ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ಮೂಳೂರು ಮೊದಲನೇ ಸ್ಥಾನ ಪಡೆಯುತ್ತಿದೆ. ಈ ಸಂದರ್ಭ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ಕಾರ್ಯದರ್ಶಿ ಧೀರೇಶ್ ಮೂಳೂರು ಮಾತನಾಡಿ, ದೀಪಾವಳಿ ಹಬ್ಬ ನಮ್ಮೆಲ್ಲರ ಮನಗಳನ್ನ ಬೆಸೆಯುವ ಹಬ್ಬ. ಉಳ್ಳವರು ಹಬ್ಬಗಳನ್ನ ಅದ್ಧೂರಿಯಾಗಿ ಆಚರಿಸಿದರೆ ಬಡವರು ಒಪ್ಪೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ನಮ್ಮ ಸಂಸ್ಥೆ ದೀಪಾವಳಿ ಹಬ್ಬವನ್ನ ಎಲ್ಲರೂ ಸಂತೋಷದಿಂದ ಆಚರಿಸೋಣ ಎಂದು ನಾವು ಆಯ್ದ 25 ಬಡವರ ಮನೆಗಳಿಗೆ ನಿತ್ಯೋಪಯೋಗಿ ವಸ್ತುಗಳನ್ನ ನೀಡುತ್ತಿದ್ದೇವೆ. ನಾವೇನು ಹಣವಂತರಲ್ಲ, ದಾನಿಗಳಿಂದ ಪಡೆದ ದಾನ ರೂಪದಿಂದ ಪಡೆದವುಗಳನ್ನ ಬಡವರಿಗೆ ನೀಡುತ್ತಿದ್ದೇವೆ. ನಮ್ಮಿ ಸಂಸ್ಥೆಯ ಎಲ್ಲಾ ಸದಸ್ಯರ ಬೆವರ ಹನಿ ಈ ಕೊಡುಗೆಯಲ್ಲಿದೆ ಎಂದು ಧೀರೇಶ್ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 25 ಅರ್ಹ ಕುಟುಂಬಗಳನ್ನು ಗುರುತಿಸಿ ಆ ಮನೆಯಲ್ಲಿ ಅತಿಶಯದ ಆನಂದವಿರಲಿ ಎನ್ನುವ ಆಶಯದೊಂದಿಗೆ ಇಂದು ದೀಪಾವಳಿಯ ಹಬ್ಬದ ಪ್ರಯುಕ್ತ ಉಚಿತ 25 kg ಅಕ್ಕಿ, 5 kg ಬೆಳ್ತಿಗೆ ಅಕ್ಕಿ, 1 ಲೀಟರ್ ಎಣ್ಣೆ, 1 kg ಬೆಲ್ಲವನ್ನು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ವಿತರಿಸುವ ಮೂಲಕ ಈ ದೀಪಾವಳಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಮುಂದಾಗಿರುತ್ತೇವೆ. ಸದಾ ಸಮಾಜ ಸೇವೆಯಲ್ಲಿ, ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಈವರೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಥವಾ ಆರೋಗ್ಯದ ಸ್ಥಿತಿಯಲ್ಲಿ ಯಾವುದೇ ಅರ್ಜಿ ಸಲ್ಲಿಸಿದ ಸುಮಾರು 29 ಕುಟುಂಬಗಳಿಗೆ 2,85,000 ಮೊತ್ತದ ನೆರವನ್ನು ನೀಡಿರುತ್ತೇವೆ. ಹಾಗೂ 25,000 ಮೊತ್ತದ ವಿದ್ಯಾರ್ಥಿ ವೇತನವನ್ನು ನೀಡಿರುತ್ತೇವೆ. ಹಾಗೂ ಇಂಥ ಸಂತೋಷ ಸಂಭ್ರಮ ಇದೆ ಎಂಬುದು ನಮ್ಮ ಪ್ರಶ್ನೆ. ಕೆಲವೊಂದು ಮನೆಗಳು ಈ ಸಂತೋಷದಿಂದ ದೂರವಾಗಿದೆ ಎಂಬುದು ನಮಗೆ ದೊರೆತ ಉತ್ತರ. ಕಾರಣ ಬಡತನ. ಆದ್ದರಿಂದ ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಮೂಳೂರು ಇಂದು ದೀಪಾವಳಿಯ ಪ್ರಯುಕ್ತ ಉಚಿತವಾಗಿ ಅಕ್ಕಿಯನ್ನು ನೀಡುವ ಮೂಲಕ ಈ ದೀಪಾವಳಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಮುಂದಾಗಿರುತ್ತೇವೆ. ದುಬೈ ಸಂಚಾಲಕ ಪ್ರಶಾಂತ್ ಸುವರ್ಣರವರು ನಿತ್ಯೋಪಯೋಗಿ ವಸ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಸಂಘದ ಗೌರವಾಧ್ಯಕ್ಷ ಅಶೋಕ್ ಪುತ್ರನ್, ಮಧು ಕಿರಣ್, ಪ್ರತೀಕ್ ಸುವರ್ಣ, ಸುಕೇಶ್ ಮೂಳೂರು, ಜಿತೇಶ್ ಕುಮಾರ್, ನಾಗೇಶ್ ಅಮೀನ್, ಸುನಿಲ್ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು.